manila ಗ್ರಾಮದ kukkajesrikalikambaanjaneya ದೇವಸ್ಥಾನದಲ್ಲಿ ಶ್ರೀದೇವಿಯ 53ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿವಿಧ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳೊಂದಿಗೆ ಮಾರ್ಚ್ 9 ರಿಂದ ಮಾರ್ಚ್ 11 ರವರೆಗೆ ನಡೆಯಲಿದೆ. ಮಾರ್ಚ್ 9ರಂದು ಬೆಳಿಗ್ಗೆ ಸ್ಥಳ ಶುದ್ಧಿ, ಗಣಪತಿ ಹೋಮ, ಶ್ರೀದೇವಿಯ ಕಲಶ ಪ್ರತಿಷ್ಠೆ, ಉದಯ ಪೂಜೆ, ವಿವಿಧ ತಂಡಗಳಿಂದ ಭಜನೆ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 10ರಂದು ಬೆಳಿಗ್ಗೆ ತುಲಾಭಾರ ಸೇವೆ, ಶ್ರೀದೇವಿಯ ಮಹಾಪೂಜೆ, ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಅಲಂಕಾರ ಪೂಜೆ, ಹೂವಿನ ಪೂಜೆ, ಪ್ರಸಾದ ವಿತರಣೆ ನಡೆಯಲಿದೆ. ಮಧ್ಯಾಹ್ನ ಕುಣಿತ ಭಜನೆ, ಮಣಿಯಂಪಾರೆ ದೀಪಾರಾಧನೆ, ಭಜನೆ ನಡೆಯಲಿದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾರಾಯಣ ನಾರ್ಜಲ್ ಮತ್ತು ಬಳಗದವರಿಂದ ಅದ್ದೂರಿ ಡ್ಯಾನ್ಸ್ ಕಾರ್ಯಕ್ರಮ, ನಾಗದೇವರ ಮಹಾಪೂಜೆ, ನಾಗದರ್ಶನ, ನಾಗತಂಪಿಲ, ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಮಾರ್ಚ್ 11ರಂದು ದರ್ಶನ ಬಲಿ, ದೀಪಾರಾಧನೆ, ಭಜನೆ, ಶ್ರೀದೇವಿಯ ಮಹಾಪೂಜೆಯ ಬಳಿಕ ನೃತ್ಯ ವೈವಿಧ್ಯ, ಯಕ್ಷಗಾನ ನಡೆಯಲಿದೆ. ಈಗಾಗಲೇ ಜಾತ್ರೋತ್ಸವಕ್ಕೆ ಬರದ ಸಿದ್ಧತೆ ನಡೆಸಲಾಗುತ್ತಿದೆ. ಮುಂದಿನ ವರ್ಷ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವ ನಡೆಯಲಿದ್ದು ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಇದರ ಪ್ರಯುಕ್ತ ವರ್ಷಪೂರ್ತಿ ಭಜನೆ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ಭಾನುವಾರ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರದ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿ ತಿಳಿಸಿದ್ದಾರೆ. ಇದೇ ಬರುವ 9/3 ತನಕ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆದಿರುವುದು. 9ನೇ ತಾರೀಕಿನಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ತಾಯಿಗೆ ವಿಶೇಷ ಪೂಜೆ. 10 ತಾರೀಕಿನಂದು ಬೆಳಿಗ್ಗೆ ಸರಸ್ವತಿ ಗಣಪತಿ ಹೋಮ ಮಾಡಿ ಉದಯ ಪೂಜೆ, ಕಲಶ ಸ್ನಾನ, ಹಾಗೆ 9 ಗಂಟೆಗೆ ತುಲಾಭಾರ ಸೇವೆ. ನಂತರ ಮಧ್ಯಾಹ್ನ ಮಹಾದೇವಿಯ ಉತ್ಸವ ಬಲಿ, ಪಲ್ಲಿಂಗೋತ್ಸವ, ಹಾಗೆ ಸಂಜೆ ವಿಡಿಯೋತ್ಸವ, ಅದೇ ರೀತಿ ಪಲ್ಲಿಂಗೋತ್ಸವ ಮತ್ತು ವಿಜಯಕುಮಾರ್ ಪುರಿಯಾಲ್ ಬೈಲಿಯವರಿಂದ ಇವರ ನಾಟಕ ಶಿವಧೂತ ಗುಳಿಗೆ. ನಂತರ ರಕ್ತೇಶ್ವರಿ ತೊಡಂಗಲ್ ರಕ್ತೇಶ್ವರಿ ನೇಮೋತ್ಸವ. ಅದೇ ರೀತಿ 11 ತಾರೀಕಿನಂದು ತಾಯಿಗೆ ವಿಶೇಷವಾಗಿ ಬೆಳಿಗ್ಗೆ ಸಂಜೆ ವಿಶೇಷ ಪೂಜೆಗಳು. ರಾತ್ರಿ 10 ಗಂಟೆಯಿಂದ ಯಕ್ಷಗಾನ ಬಯಲಾಟ, ಹಾಗೆ ತಾಯಿಗೆ ವಿಶೇಷವಾಗಿ ದುಂದ್ಯ ಸೇವೆ, ಶಕ್ತಿ ಪೂಜೆ ಎಲ್ಲ ನಡೆದಿರುವುದು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.